ಉಡುಪಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಶ್ರಯದ ಸ್ವಾಗತ ಲಸಿಕೆ ವಿತರಣೆ ಕಾರ್ಯಕ್ರಮ ಕೊಪ್ಪಲಂಗಡಿಯ ಕಮ್ಯುನಿಟಿ ಸಭಾಂಗಣದಲ್ಲಿ ನಡೆಯಿತು। ಈ ಸಂದರ್ಭ ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಮಾತನಾಡಿ ಭಾರತ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ, ಆದ್ದರಿಂದ ಸ್ವಲ್ಪ ಮಟ್ಟಿನ ಕೊರೋನಾ ಪ್ರಕರಣ ಜಾಸ್ತಿಯಾಗಿ ಕಂಡುಬರ್ತಾ ಇದೆ। ಕೊರೋನಾ ನಿಯಂತ್ರಿಸುವಲ್ಲಿ ಸರ್ಕಾರ ಸಾಕಷ್ಟು ಪ್ರಯತ್ನ ನಡೆಸುತ್ತಿದ್ದು ಸಾರ್ವಜನಿಕರ ಸಹಕಾರವು ತುಂಬಾ ಮುಖ್ಯ। ಕೋವಿಡ್ ನಿಯಮಾವಳಿ ಪಾಲಿಸಿ ರೋಗ ತಡೆಗಟ್ಟಲು ಸಾರ್ವಜನಿಕರೆಲ್ಲರೂ ಶ್ರಮಿಸಬೇಕು ಎಂದರು। ಕಾಪು ಪುರಸಭೆ ಸದಸ್ಯರಾದ ಉಸ್ಮಾನ್, ಹಮೀದ್, ಆರೋಗ್ಯಾಧಿಕಾರಿ ನಿರ್ಮಲಾ ಮತ್ತಿತರರು ಉಪಸ್ಥಿತರಿದ್ದರು। ಮುಂಜಾಗ್ರತೆಯಾಗಿ ಇಂಥ ಒಂದು ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ। ಕೋವ್ಯಾಕ್ಸಿನ್, ಕೋವಿಶೀಲ್ಡು, ಸ್ಪುಟ್ನಿಕ್ 5 ಮತ್ತು ರೆಮಿಡಿಸಿವಿರ್ ಈ ಥರ ಬೇರೆ ಬೇರೆ ಸರ್ಕಾರ ಅಧಿಕೃತವಾಗಿ ಮಂಜೂರಾತಿಗೊಳಿಸಿದಂಥ ಲಸಿಕಾವನ್ನು ವ್ಯಾಕ್ಸಿನನ್ನು ಅವರಿಗೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದೆ। ನಮ್ಮ ಈ ವಾರ್ಡಲ್ಲಿ ಕೂಡ ಈ ಒಂದು ಲಸಿಕಾ ಕಾರ್ಯಕ್ರಮ ನಾವು ಉಸ್ಮಾನ್ ಅವರು ಮತ್ತು ಸ್ಥಳೀಯ ಆಡಳಿತ ಆರೋಗ್ಯಕ್ಕೆ ಸಂಬಂಧಪಟ್ಟ ಅಧಿಕಾರಿ